ಕಾರ್ಯಕ್ರಮದ ಮೊದಲಿಗೆ ಕಿರಾತ್ ಕಾರ್ಯಕ್ರಮ ಅಹಮ್ಮದ್ ತಮೀಮ್ ولا أقسم بالنفس اللوامة أيحسب الإنسان أن لن نجمع عظامه بلى قادرين على أن نسوي بنانه بل يريد الإنسان ليفجر أمامه يسأل أيان يوم القيامة فإذا برق البصر وخسف القمر وجمع الشمس والقمر يقول الإنسان يومئذ أين المفر كلا لا وزر إلى ربك يومئذ المستقر ينبأ الإنسان يومئذ بما قدم وأخر بل الإنسان على نفسه بصيرا ولو ألقى معاذيرا. ನಮ್ಮ ರೋಹಿತ್ ಅವರು ಇದನ್ನು ಇಲ್ಲಿ ಸ್ಥಾಪನೆ ಮಾಡಿ ಸುಮಾರು ಒಂದು 8 ಇಯರ್ಸ್ ಆಯಿತು. ಇದು ಒಂದು ನೋಡಲಿಕ್ಕೆ ಚಿಕ್ಕದಾಗಿದ್ದರೂ ಇದೊಂದು ಚಿಕ್ಕ ವಿಷಯ ಅಲ್ಲ, ಭಾರಿ ಕಷ್ಟ ಇದೆ. ಒಬ್ಬೊಬ್ಬರಿಗೆ 10 ಮಕ್ಕಳಿದ್ದರೂ ಒಂದು ತಾಯಿ ತಂದೆಯನ್ನು ಸಾಕಲಿಕ್ಕೆ ಕಷ್ಟ ಆಗಿ ಇಲ್ಲಿ ಕರ್ಕೊಂಡು ಬಂದು ಬಿಡ್ತಾ ಇದ್ದಾರೆ. ಹಾಗೆ ಒಂದು 100 ಜನರಿಗೆ ಸಾಕುವುದಂದರೆ ನಮಗೆ ಒಮ್ಮೆ ಬರಲಿಕ್ಕೆ ಅಥವಾ ಒಂದು ದಿವಸದ ಒಂದು ಟೈಮಿದು ಊಟ ಕೊಟ್ಟರೆ ಅಥವಾ ನಾವು ಇಲ್ಲಿ ನಿಂತರೆ ಅವರು ಕಂಟಿನ್ಯೂ ಇದನ್ನು ಮಾಡ್ತಾ ಇದ್ದಾರೆ ಅಂದರೆ ಚಿಕ್ಕ ವಿಷಯ ಅಲ್ಲ, ಇದೊಂದು ದೊಡ್ಡ ಒಂದು ವಿಷಯ. ನಾವು ಡೀಪಾಗಿ ಯೋಚಿಸಿದರೆ ಭಾರಿ ಒಂದು ದೊಡ್ಡ ವಿಷಯ. ಇಂಥದ್ದೇ ಒಂದು ಸಂಸ್ಥೆ ನಮಗೂ ಮಾಡಲಿಕ್ಕೆ ಭಾರಿ ಒಂದು ಆಸೆ ಇದೆ. ಇನ್ಶಾ ಅಲ್ಲಾ ಮಾಡಬೇಕಂತಿದ್ದೇವೆ. ಇವಾಗ ಇವರು ಮಾಡಿದ್ದಾರೆ, ನಾವೆಲ್ಲರೂ ಸೇರಿ ಇವರಿಗೆ ಒಂದು ಸಪೋರ್ಟ್ ಮಾಡಬೇಕು ಇನ್ಶಾ ಅಲ್ಲಾ. ಮತ್ತು ನಾವು ಈ ಕಂಡೀಷನಲ್ಲಿ ಯಾವಾಗ ಈಗ ನೀವು ಇರುವವರೆಲ್ಲ ಪೇಷಂಟ್ ಅಂತೇಳಿ ನೀವು ಭಾವಿಸಲಿಕ್ಕಿಲ್ಲ. ಇದು ಇವತ್ತು ನೀವು ಹೀಗೆ ಆದರೆ ನಾಳೆ ನಮಗೂ ಯಾವ ರೀತಿ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಒಂದು ಟೈಮಲ್ಲಿ ಹೇಗೆ ಇದ್ದೀರಿ ಅಂತ ಅದು ನಿಮಗೆ ಗೊತ್ತಿರ್ತದೆ. ನಾವು ಇಲ್ಲಿ ಕೂತ್ಕೊಂಡಿದ್ದೇವೆ, ನೀವು ಪೇಷಂಟ್ ಆಗಿದ್ದೀರಿ ಅಂತ ಏನು ಯಾರು ಭಾವಿಸೋದು ಬೇಡ. ಗುಣಮುಖರಾಗಿ ಎಲ್ಲರೂ ಮನೆಗೆ ಹೋಗ್ಬೇಕಂತೇಳಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಖಂಡಿತ ಒಂದು ಹಬ್ಬ ಬಂತು ಅಂದರೆ ನಮಗೆ ರಾಜಿಕ್ ಅವರು ಫೋನ್ ಮಾಡೋದಿದೆ, ಅವರೇ ನೆನಪು ಮಾಡಿ ಹೇಳ್ತಾರೆ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ನನ್ನ ಹತ್ರ ಕೇಳುವಂಥದ್ದಿದೆ. ಕೇಳಿದ ತಕ್ಷಣ ಮತ್ತು ಹಬ್ಬದ ದಿನ ಅತಿಥಿಗಳೆಲ್ಲ ಬಂದು ಅದರ ಜೊತೆ ನಿಮಗೆ ಊಟದ ವ್ಯವಸ್ಥೆ ಮಾಡಿಕೊಡ್ಬೇಕೆನ್ನುವಂಥ ಒಂದು ಏನು ಹೇಳ್ತೀವಿ ಆ ಒಂದು ಪ್ರೀತಿಯ ಮನಸ್ಸು ಅವರಲ್ಲಿದೆ. ಖಂಡಿತ ಹೆಲ್ಪ್ ಇಂಡಿಯಾ ಫೌಂಡೇಶನ್ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಯಾಕೆಂದರೆ 3 ವರ್ಷದಿಂದ ನಿರಂತರವಾಗಿ ಹಬ್ಬದ ದಿನ ನಿಮ್ಮನ್ನು ಹುಡುಕಿ ಇಲ್ಲಿ ಬರುವಂಥದ್ದಿದೆ. ಇವತ್ತು ಬೇರೆ ಎಲ್ಲೋ ಈಗ ಹಬ್ಬ ಅಂತ ಹೇಳುವಾಗ ಅವರವರ ಮನೆಯಲ್ಲಿ ಕೂಡ ಏನೋ ಕಾರ್ಯಕ್ರಮ ಇರ್ತದೆ, ಬ್ಯುಸಿ ಇರ್ತಾರೆ. ಆದರೂ ಅವರು ಇಲ್ಲಿಯ ಒಂದು ಜಾಗನ ಮರೆತು ಬಿಡಲಿಲ್ಲ. ಈಗ ಈಚೆ ನಾವು ಮಡಿಕೇರಿಗೆ ಕೂಡ ಅವರು ಹೋಗುವಂಥದ್ದು ಅಂತ ಇತ್ತು, ಆದರೆ ಅಲ್ಲಿ ಹೋಗಲಿಕ್ಕೆ ಕೂಡ ಅಂದರೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಏನಾದರೂ ನಿಮ್ಮ ಜೊತೆ ಸ್ವಲ್ಪ ಸಮಯ ಕಳಿಬೇಕು, ನಿಮಗೆ ಊಟ ತಿಂಡಿಯ ವ್ಯವಸ್ಥೆ ಮಾಡಬೇಕು ಎನ್ನುವಂಥ ಆ ಪ್ರೀತಿಯ ಮನಸ್ಸನ್ನು ತೋರಿಸಿ ಇಲ್ಲಿ ತನಕ ಅವರು ಬಂದಿದ್ದಾರೆ. ಖಂಡಿತ ಖುಷಿಯ ವಿಚಾರ. ಹೆಲ್ಪ್ ಇಂಡಿಯಾ ಫೌಂಡೇಶನ್ ಒಳ್ಳೆ ಕೆಲಸ ಮಾಡ್ತಾ ಇದೆ. ಹಾಗೆಯೇ ಈ ಸಂಸ್ಥೆಗೆ ಈಗ ತಾನೇ ಅವರು ಹೇಳಿದರು, ಕೆಲವೊಮ್ಮೆ ಮನೆಯವರಿಗೆ ಭಾರ ಆಗೋದು ಅಂತ ಹೇಳ್ತಾರೆ. ಓಕೆ, ಕೆಲವು ಮನೆಯವರಿಗೆ ಖಂಡಿತ ಪ್ರೀತಿ ಇದೆ, ಕಾರಣಾಂತರದಿಂದ ನಿಲ್ಲಿಸುವಂಥದ್ದು ಇರ್ಬೋದು, ಅಥವಾ ಕೆಲವರು ಹೀಗೆ ಬಂದ ಅನಾಥರು ಇರ್ಬೋದು. ಎಲ್ಲರನ್ನ ನಾವೊಂದು ಸಮಾನ ದೃಷ್ಟಿಯಿಂದ ನೋಡುವಂಥದ್ದು. ರಾಜಿಕ್ ಅವರು ಮಾತಾಡುವಾಗ ಹೇಳಿದರು, ನಾಳೆ ಈ ಅವಸ್ಥೆ ನಮಗೂ ಬರ್ಬೋದು ಅಂತ ಹೇಳಿ. ಅದು ಖಂಡಿತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ನಾವು ಯುವಕರು ಗಟ್ಟಿಮುಟ್ಟು ಇದ್ದೇವೆ, ನಾಳೆ ಅವಸ್ಥೆ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಪರಸ್ಪರ ನಾವು ಇರುವಷ್ಟು ಸಮಯ ಎಲ್ಲರೂ ಪರಸ್ಪರ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಕರಿಸಿಕೊಂಡು ಬದುಕುವಂಥದ್ದು ಇದೆಯಲ್ಲ, ಅದು ಅತಿ ಮುಖ್ಯ. ಆ ರೀತಿಯಾಗಿ ಬದುಕಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ.
ಒಳ್ಳೆ ನಮಗೆ ಇಲ್ಲಿ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಕೊಡ್ತಾ ಇದೆ. ಜೊತೆಗೆ ನನಗೆ ತೀರಾ ತುಂಬ ಖುಷಿ, ನಮಗೆ ಇದು ಸನ್ಮಾನ್ಯ ಖಾದರ್ ಸರ್ ಯಾವಾಗಲೂ ಏನೋ ಅವರು ಎಷ್ಟು ಬ್ಯುಸಿಯಾಗಿರ್ತಾರೆ, ಆದರೆ ಈ ಕಾಲಿಗೆ ಚಕ್ರ ಕಟ್ಟಿದಾಗೆ ಈಗ ಇಲ್ಲಿದ್ದರೆ ಮತ್ತೊಂದು ಕಡೆ ಎಷ್ಟು ಕಾರ್ಯಕ್ರಮ ಹೇಗೆ ಅದನ್ನೆಲ್ಲ ಕವರ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದರೂ ಅವರು ನೋಡಿ, ಇದು ಕೂಡ ಅವರು 3ನೇ ಸರಿ ಇಲ್ಲಿ ಭೇಟಿ ಕೊಡುವಂಥದ್ದು. ಅಷ್ಟೊಂದು ಪ್ರೀತಿಯಿಂದ ಅವರು ಇಲ್ಲಿಗೆ ಬಂದಿದ್ದಾರೆ. ಈ ಹಬ್ಬದ ಊಟವನ್ನು ನಿಮ್ಮೊಂದಿಗೆ ಮಾಡ್ತಾ ಇದ್ದೇವೆ ಅಂತೇಳಿ ತುಂಬ ಸಂತೋಷ ಕೂಡ. ಅದೇ ರೀತಿ ನಮ್ಮೊಂದಿಗೆ ಕರ್ನಾಟಕದ ಒಬ್ಬ ಸಚಿವರು, ನಮ್ಮ ಜಿಲ್ಲೆಯ ಉಸ್ತುವಾರಿಗಳು ಕೂಡ ನಮ್ಮ ಜೊತೆ ಯಾವತ್ತೂ ಇರ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಭಾಗ್ಯ ನಮಗೆ ಬೇರೆ. ಸಮಾರಂಭವನ್ನು ಅವರೆಲ್ಲ ಜೊತೆ ಹಂಚುವ ಮನೋಭಾವ ಇರುವಂಥ ಹೆಲ್ಪ್ ಇಂಡಿಯಾ ಫೌಂಡೇಶನ್, ರಾಸಿಕ್ ಅವ್ರ ನೇತೃತ್ವ ಎಲ್ಲ ಅವ್ರ ಮಿತ್ರರು ಸೇರಿಕೊಂಡು ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ಪ್ರತಿಯೊಂದು ಹಬ್ಬ ದಿವಸವು ನಾವು ಸಂತೋಷದ ಜೊತೆಯಲ್ಲಿ ಬೇರೆಯವರು ಕೂಡ ಸಂತೋಷದ ಇರಬೇಕು, ಅವ್ರ ಜೊತೆ ನಾವು ಹಂಚಬೇಕೆಂಬ ವಿಚಾರ ಪ್ರತಿ ವರ್ಷವೂ ಕೂಡ ಎಲ್ಲ ನಮ್ಮ ಉತ್ತಮ ದಿನದಂದು ನಮ್ಮ ರಾಸಿಕ್ ಅವ್ರ ನೇತೃತ್ವದಲ್ಲಿ ಇವತ್ತು ಈ ರೀತಿಯ ಪ್ರದೇಶ ಹೋಗುವಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ನಮ್ಮ ಜೊತೆ ಮುಖ್ಯ ಅತಿಥಿ ಉಪಸ್ಥಿತವಂಥ ನಮ್ಮ ಇಸ್ಮಾಯಿಲ್ ಅವರಿದ್ದಾರೆ, ಆಸಿಫ್ ಅವರಿದ್ದಾರೆ, ಶಿವಪ್ರಸಾದ್ ಶೆಟ್ಟಿರ್ ಅವರಿದ್ದಾರೆ, ನಮ್ಮ ಜೊತೆಯಲ್ಲಿ ರೋಹಿತ್ ಅವರಿದ್ದಾರೆ, ಸ್ಥಾಪಕ ರಾಸಿಕ್ ಅವರು, ಶಕೀಲ್ ಅವರು, ಅದೇ ರೀತಿ ನಮ್ಮ ಸಿರಾಜ್ ಅವರು, ಜಾಕೀರ್ ಅವರು, ತೌಸೀಫ್ ಅವರು, ಇದೆಲ್ಲ ನಮ್ಮ ಎಲ್ಲ ನಮ್ಮ ಸದಸ್ಯರು, ಇಸ್ಮಾಯಿಲ್ ಅಣ್ಣನವರು ಎಲ್ಲ ಬಹುಶಃ ಪ್ರತಿಯೊಬ್ಬರು ಕೂಡ ಎಲ್ಲ ಪರಿಚಯಿಸ್ತಾರೆ. ಕಳೆದ ಸಲ ಕೂಡ ಇದ್ದಂಥ ಸಂದರ್ಭ. ನಿಮಗೆಲ್ಲ ಈಗ ನಾನು ಹಬ್ಬದ ಶುಭಾಶಯ ಸಲ್ಲಿಸಿಕೊಂಡು ಹೆಲ್ಪ್ ಇಂಡಿಯಾ ಫೌಂಡೇಶನ್ನ ಅಧ್ಯಕ್ಷರು ಸರ್ವ ಸದಸ್ಯರು ಕೂಡ ನಾನು ಅಭಿನಂದನೆ ಸಲ್ಲಿದ್ದೀನಿ. ನಿಜವಾದ ಈದ್ ಹಬ್ಬದ ಒಂದು ಸಂದೇಶವನ್ನು ಹೆಲ್ಪ್ ಇಂಡಿಯಾ ಫೌಂಡೇಶನ್ ಕೊಡ್ತಾ ಹೇಳಿಕ್ಕೆ ನಾನು ಇಚ್ಛಿಸುವಂಥದ್ದು. ಹಬ್ಬದ ಸಂದೇಶ ಅಂತ ಹೇಳಿದರೆ ನಾವು ಮಾತ್ರ ಹಬ್ಬ ಆಚರಿಸಲ್ಲ, ಎಲ್ಲರೂ ಕೂಡ ಹಬ್ಬ ಆಚರಿಸುವಂಥ ವಾತಾವರಣ ಇವತ್ತು ನಿರ್ಮಾಣ ಮಾಡಬೇಕು. ನಾವು ಮಾತ್ರ ಸಂತೋಷ ಇರೋದಲ್ಲ, ಎಲ್ಲರೂ ಕೂಡ ಸಂತೋಷ ಇರುವಂಥ ಅವಕಾಶ ಆಗಬೇಕು. ಈದ್ ಹಬ್ಬ ಇದಕ್ಕೆಲ್ಲ ಪ್ರೇರಣೆ ಆಗಿ ಬರುವಂಥ ಹಬ್ಬ ಆಗ್ತದೆ. ಮುಂದಿನಲ್ಲಿ ಕೃಷ್ಣಾಷ್ಟಮಿ ಜನ್ಮಾಷ್ಟಮಿ ಹಬ್ಬ ಇದೆ. ಅದೇ ರೀತಿ ಇವತ್ತು ಕನ್ಯಾ ಮೇರಿಯಮ್ಮ ಅವರ ಪರ್ವ ಇವತ್ತು ಇರುವಂಥ ಸಂದರ್ಭ. ಎಲ್ಲರೂ ಬೆರೆತುಕೊಂಡು ಎಲ್ಲರೂ ಸಂತೋಷ ವಾತಾವರಣ ನಿರ್ಮಾಣ ಮಾಡೋದು ಅವಕಾಶ. ಆದ ಕಾರಣ ಈದ್ ಹಬ್ಬವು ತ್ಯಾಗ, ತಾಳ್ಮೆ, ಪ್ರೀತಿ, ವಿಶ್ವಾಸ, ಮಾನವೀಯತೆ ಮತ್ತು ನಾಗರಿಕತೆಗೆ ಸಂದೇಶ ಕೊಡುವಂಥ ಇವತ್ತು ಹಬ್ಬವಾಗಿದೆ. ಆದರೆ ಯಾವೆಲ್ಲ ಹಬ್ಬವು ನಾವೆಲ್ಲ ಅತ್ಯಂತ ಸಂತೋಷದಿಂದ ನಿರ್ವಹಿಸಿದ ಅವಕಾಶ ಇವತ್ತು ಆಗಲಿ. ಬಹುಶಃ ರಾಸಿಕ್ ಮತ್ತು ಎಲ್ಲ ತಂಡದವರಿಗೆ ಕೂಡ ವಿಶೇಷ ಶಕ್ತಿಯ ದೇವರು ನಿಮ್ಮ ಪ್ರಾರ್ಥನೆ ಮುಖಾಂತರ ಒದಗಿಸಿಕೊಟ್ಟು ಈ ರೀತಿಯ ಕೆಲಸ ಕಾರ್ಯಕ್ರಮ ಮತ್ತು ಹಬ್ಬವನ್ನು ಸಂದರ್ಭವಾಗಿ ಪ್ರತಿದಿನ ಆಚರಿಸುವಂಥ ಅವಕಾಶ ಅವರಿಗೆ ದೀರ್ಘಾಯುಷ್ಯ, ಆರೋಗ್ಯ, ಶಕ್ತಿಯ ದೇವರೆಲ್ಲ ಥರ ಕೊಡಲಿ ಅಂತ ನಾನು ಹೇಳಿಕೊಂಡು ನನ್ನ ವಿಶೇಷ ಶುಭ ಸಲ್ಲಿಸಿ ನಿಮಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಬಹುಶಃ ತಾವೆಲ್ಲರೂ ಕೂಡ ಇದ್ದಂಥ ಪರಿಸ್ಥಿತಿ ಅತ್ಯಂತ ಸಂತೋಷದಿಂದ ಇದ್ದು ಎಲ್ಲ ಸಣ್ಣ ಪುಟ್ಟ ವಿಚಾರಗಳನ್ನು ಬದಿಗಿಟ್ಟು ಎಲ್ಲೆಲ್ಲಿ ಇದ್ದೀರಿ ಅಲ್ಲಿ ಅತ್ಯಂತ ಸಂತೋಷ ಆಗೋ ಮನೋಭಾವ ಅಂತ ಹಮ್ಮಿಕೊಳ್ಳು ಬರಬೇಕು ನಾನು ಹೇಳಿಕೊಂಡು ನಿಮಗೆಲ್ಲ ನಾನು ಸಲ್ಲಿಸಿಕೊಂಡು ಬಹುಶಃ ಇವತ್ತು ಕೊಡಗು ಮತ್ತು ನಮ್ಮ ಸಂಪಾಜೆ ಪ್ರದೇಶದಲ್ಲಿ ನಾನು ಖುದ್ದಾರಾಗಿ ಕಂಡಿದ್ದೇನೆ. ನಮಗಿಂತ ಬಹಳ ಕಷ್ಟದಲ್ಲಿ ಪರಿಸ್ಥಿತಿ ನಿಮಗಿಂತ. ಸೊ ಅವರಿಗೂ ದೇವರ ಶಕ್ತಿ ಕೊಡಲಿ ಅಂತ ಹೇಳಿ ನೀವೆಲ್ಲ ಪ್ರಾರ್ಥನೆ ಮಾಡಬೇಕಂತ